ನನ್ನ ಕಂಪನಿಗೆ ಯಾರು ಆಸರವೇ ನಮ್ಮ ಮನೆಯ ನನ್ನ ದೀಪವೇ ಹೋಯ್ತಲ್ಲ. ಅಂಥ ಒಂದು ಭಾವನೆ ಇರುವಂಥ ಹುಡುಗನೇ ಅಲ್ಲ. ಈಗ ಮಸೂದ್ ಮನೆಗೆ ಹೋಗಿದ್ರಿ? ಹೌದು. ಅಲ್ಲಿ ಕೂಡ ನಿಮಗೆ ಹೋದಾಗ ಯಾವ ಥರ ಏನು ಗಮನ? ನನಗೆ ಅಲ್ಲೂ ಅವರು ನೋಡಿ, ಅಲ್ಲಿ ಒಂದು ತಪ್ಪಿದೆ. ಏನಂತೇಳಿದರೆ ಪಂಚಾಯತಿಗೆ ಮಾಡಲಿಕ್ಕೆ ಅಂತ ಕರೆದು ಆದ ಮೇಲೆ ಹುಡುಗ ಸತ್ತ. ಆದ ಕಾರಣ ಯಾವುದೋ ಒಬ್ಬ ಕರೆದವ್ರದ್ದು ಗೊತ್ತಿದೆ. ಇಲ್ಲಿ ಏನೂ ಗೊತ್ತಿಲ್ಲ. ಇವನಿಗೆ ಒಂದು ಬೆದರಿಕೆ ಇಲ್ಲ, ಅಥವಾ ಇವನ ಇದರಲ್ಲಿ ಕೇಸಲ್ಲಿ ಇದ್ದಾನೆ ಅಂತ ಹೇಳುವ ಇದು ಅಲ್ಲಿ ಬರಲಿಲ್ಲ. ಆದರೆ ಈಗ ಕೊಲೆ ಆಗಿದ್ದಾನೆ, ಕೊಲೆ ಪತ್ತೆ ಆಗಲೇಬೇಕು, ಮುಂದೆ ಆಗಬಾರ್ದು. ನನಗೆ ಬೇಸರ ಏನಂದರೆ ಇದಕ್ಕಿಂತ ಆಚೆ ಪುತ್ತೂರು ಕ್ಷೇತ್ರ, ಇದು ಸುಳ್ಯ ಕ್ಷೇತ್ರ, ಇದು ಗಡಿ. ಅಂದರೆ ಇದೇ ರಸ್ತೆಯಲ್ಲಿ ಎರಡಾಯಿತು, ಇದೇ ತಲೆ ಕಡಿಯುವಂಥ ಇದು 1 ತಿಂಗಳಲ್ಲಿ. ತಲೆ ಕಡಿಯುವುದೇ ನಮ್ಮ ಮುಖ್ಯ ಉದ್ದೇಶ ಹೌದಾಗಿದ್ದರೆ ಸಮಾಜದಲ್ಲಿ ಬದುಕಲಿಕ್ಕೆ ಉಂಟ. ಆದ ಕಾರಣ ಈ ಜನರ ಆಕ್ರೋಶ ಇಂಥ ಕೊಲೆಗಳನ್ನು ನೋಡಿದಾಗ ಬರುವುದು ಸಹಜ. ಮನೆಯಲ್ಲಿ ಮೋದಿ ಭಾವಚಿತ್ರ ಇದೆ, ಆದರೂ ಇನ್ನೂ ಅಣ್ಣ, ಗ್ರಾಮದಿಂದ ರಾಷ್ಟ್ರದವರೆಗೆ ಅವರೇ ಇದ್ದಾರೆ. ಯಾವ ಕಾನೂನು ಮಾಡಬಹುದು. ಇನ್ನು ಅರೆಸ್ಟ್ ಆಗಲಿಕ್ಕೆ ಯಾರು ಅಂತ ಹುಡುಕಬೇಕು. ಅದೇ ಹೇಳಿದ್ದು, ಕರ್ನಾಟಕ ಪೊಲೀಸು ಕೈ ಹಾಕಿದರೆ, ಮನಸ್ಸು ಮಾಡಿದರೆ, ರಾಜಕೀಯದವರು ಕೈ ಹಾಕದಿದ್ದರೆ ಸಿಕ್ತಾರೆ. ಮನಸ್ಸು ಮಾಡಬೇಕು, ಉಗ್ರ ಶಿಕ್ಷೆಗೆ ಒಳಗಾಗಬೇಕು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.